AVG English Medium School, located in Alappuzha, Krishnanagara, Bannuru, Putturu. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983, 9448485983. ನೈಲ್ ಪಾಲಿಷ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ. ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು. ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿಮ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸಾ ಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸಾ ಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ.
ಇಂದಿನ ವೇದಿಕೆಯಲ್ಲಿ ಇಷ್ಟು ಹೊತ್ತು ತುಂಬ ತಾಳ್ಮೆಯಿಂದ ಪ್ರೀತಿಯಿಂದ ಆಲಿಸಿ ಚಪ್ಪಾಳೆ ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ವಂದಿಸುತ್ತಾ ಮಗದೊಮ್ಮೆ ಇಂತಹ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ, ಹಿಮ್ಮೇಳದಲ್ಲಿ ಸಹಕರಿಸಿದ ತಮಗೆಲ್ಲರಿಗೂ, ಉತ್ತಮ ಧ್ವನಿವರ್ಧಕ ಹಾಗೂ ಲೈಟ್ಸನ್ನು ಒದಗಿಸಿದವರಿಗೂ ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಸರ್ವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಇದೇ ರೀತಿ ಇರಲಿ. ಇದುವರೆಗೆ ವೇದಿಕೆಯಲ್ಲಿ ಅತ್ಯುತ್ತಮವಾದ ಸಂಗೀತ ರಸ ಉಣಬಡಿಸಿರುವಂಥ ಕುಮಾರಿ ಸುಮಾ ಕೋಟೆಯವರಿಗೆ ಪುತ್ತೂರು ದೇವಳದ ಪರವಾಗಿ ಹಾಗೂ ಸಾಂಸ್ಕೃತಿಕ ಉಪಸಮಿತಿ ಪರವಾಗಿ ಹಾರ್ದಿಕ ವಂದನೆ ಸಲ್ಲಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಮಿತಿ ಸದಸ್ಯರಾಗಿರುವಂಥ ಶ್ರೀ ಸುರೇಶ್ ಶೆಟ್ ಮಾಸ್ಟರ್ ಅವರು ದೇವಳ ಪ್ರಸಾದ ನೀಡಿ ಹರಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿಮ್ಮೇಳ ಸಹಕರಿಸಿರುವಂಥ ಶ್ರೀ ಬಾಬಣ್ಣ ಪುತ್ತೂರು, ಶರತ್ ಪ್ರಭು ಪೆರ್ಲ ಹಾಗೂ ಸಚಿನ್ ಬಾಬಣ್ಣ ಇವರಿಗೆ ಕೂಡ ಆತ್ಮೀಯ ವಂದನೆ ಸಲ್ಲಿಸ್ತಾ ಇದ್ದೇನೆ. ಸುಮಾ ಕೋಟೆ 60 ನಿಮಿಷಗಳ ಕಾಲ ಅದ್ಭುತ ರೀತಿಯ ಸಂಗೀತವನ್ನು ಹಾಡಿದೆ. ಒಂದು ಸಣ್ಣ ಕಥೆ ಹೇಳ್ತೇನೆ. 1960ಕ್ಕೆ ಇವಳನ್ನು ಕರ್ಕೊಂಡು ಹೋಗುವ. ಆಗ ಮುಂಬೈ ಮಾಯಾನಗರಿ ಅಲ್ಲಿ ಷಣ್ಮುಖಾನಂದ ಹಾಲ್ ಅಂತ ಐಕಾನಿಕ್, ಆ ಕಾಲದಲ್ಲಿ ಸೆಂಟ್ರಲ್ AC ಮತ್ತು 6 ಟ್ರ್ಯಾಕ್ ಸ್ಟೀರಿಯೋಫೋನಿಕ್ ಸೌಂಡ್ ಅಂತ ಅದ್ಭುತವಾದ ಹಾಲಲ್ಲಿ ಲತಾ ಮಂಗೇಶ್ಕರ್ ಮತ್ತು MS ಸುಬ್ಬಲಕ್ಷ್ಮಿ ಅವರ ಸಂಗೀತ ಕಾರ್ಯಕ್ರಮ. ಅದನ್ನು ನೋಡಲಿಕ್ಕೆ ಬಂದವರು ಯಾರಲ್ಲ, ಆಗದ ಭಾರತ ಪ್ರಧಾನಮಂತ್ರಿಗಳ ಪಂಡಿತ್ ಜವಾಹರ್ಲಾಲ್ ನೆಹರು. 2 ಪದ್ಯ ಕೇಳಿ ಅವರು ಹೋಗುವುದು ಅಂತ ಆಯಿತು. 2 ಪದ್ಯ ಆಯಿತು, ಅವ್ರು ಹೇಳುವುದಿಲ್ಲ. 4 ಆಯಿತು, ಪಂಡಿತ್ ನೆಹರು ಹೇಳುವುದು ಕಾಣ್ತಾ ಇಲ್ಲ. ಅವರ PA ಬಂದು ಹೇಳಿದ ಟೈಮ್ ಆಗ್ತಾ ಬಂದು ಹೋಗಿ ಒಂದು ಜೋರು ಮಾಡಿದ್ರು. 2 ಗಂಟೆಗಳ ಕಾಲ ಅಲ್ಲಿ ಕೂತು ಸಂಗೀತವನ್ನು ಕೇಳಿ ಪಂಡಿತ್ ನೆಹರು. ಸಂಗೀತಕ್ಕೆ ಶಕ್ತಿ ಉಂಟು. ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಳಿದ್ರಂತೆ, ವಾಟ್ ಐ ಆಮ್ ಬಟ್ ಎ ಮಿಯರ್ ಪ್ರೈಮ್ ಮಿನಿಸ್ಟರ್ ಇನ್ ಫ್ರಂಟ್ ಆಫ್ ದ ಕ್ವೀನ್ ಆಫ್ ಸಾಂಗ್ಸ್. ನಾನೇನು ಪ್ರಧಾನಮಂತ್ರಿ ಯಾರಾಗ್ಬೋದು, ಅದರ ಲತಾ ಮಂಗೇಶ್ಕರ್, MS ಸುಬ್ಬಲಕ್ಷ್ಮಿ ಭಾರತ ರತ್ನಗಳಿಬ್ಬರು ಆಗಲಿ ಸಾಧ್ಯ ಉಂಟಾ? ಸುಮಾ ಕೋಟೆ, ನಿನಗೆ ಸಹ ಅಂಥ ಟ್ಯಾಲೆಂಟ್ ಇದೆ, ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಲತಾ ಮಂಗೇಶ್ಕರ್ ಮತ್ತು ಸುಬ್ಬಲಕ್ಷ್ಮಿ ಆಗುವುದಲ್ಲ, ಸುಮಾ ಕೋಟೆಯಾಗಿ ಅತ್ಯುತ್ತಮವಾದ ಎತ್ತರ ಕೇಳಬೇಕು. ಥ್ಯಾಂಕ್ ಯು. ಈ ವೇದಿಕೆಯಲ್ಲಿ ಮುಂದಿನ ಕಾರ್ಯಕ್ರಮ ಶಿವಮಣಿ ಕಲಾ ಸಂಘ ಶಿವನಗರ ಕಲ್ಲೇಗ ಪುತ್ತೂರು ಇವರಿಂದ ಸಾಂಸ್ಕೃತಿಕ ವೈವಿಧ್ಯ, ಮತ್ತು 1 ಗಂಟೆಗಳಷ್ಟು ಕಾಲ ವೇದಿಕೆಯಲ್ಲಿ ಸಾಂಸ್ಕೃತಿಕ ವೈವಿಧ್ಯ ಶಿವಮಣಿ ಕಲಾ ಸಂಘ ಶಿವನಗರ ಕಲ್ಲೇಗ ಪುತ್ತೂರು ಇವರಿಂದ. AVG English Medium School located in Alappuzha, Krishnanagara, Bannuru, Putturu. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 9448485983. ನೈಲ್ ಪಾಲಿಷ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ, ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿಮ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸ್ ಆಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸ್ ಆಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ.
AVG English Medium School, located in Alappuzha, Krishnanagara, Bannuru, Putturu. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983, 9448485983. ನೈಲ್ ಪಾಲಿಷ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ, ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸ್ ಆಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸ್ ಆಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ.
ಧನ್ಯವಾದ. ಗಣಪತಿ ಸ್ತುತಿಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭಗೊಂಡಿದೆ. ಮುಂದೆ ಅನಂತ ಪದ್ಮನಾಭ ಇವರಿಂದ ಒಂದು ಶಿವನ ಭಕ್ತಿಯ ಹಾಡನ್ನು ಕೇಳುವ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವು ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು. ಕೊಡ್ತೇನೆ. ಕೊಟ್ಟೆ ಕೊಟ್ಟೆ ಸುರುಡೆ ಬರಲೇ ಶಿವ ಶಿವ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಕಾಟವು ಇಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರು, ಅನ್ನದಾನವ ತೊರೆಯದಿರು,
ಸಾಧಿಸಿ ಹಗಲಿರುಳು ಉನ್ನತಿ ಸಾಧಿಸಿ ಹಗಲಿರುಳು ದೀನಾನಾಥನ ಮರೆಯದಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಭಾಗ್ಯದ ಬಳೆಯೊಳಗೆ ಬಳಲಿ ಬಾಡದ ಇಳೆಯೊಳಗೆ ಭೋಗ ಭಾಗ್ಯದ ಬಳೆಯೊಳಗೆ ಬಳಲಿ ಬಾಡದ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ದಾನವೇ ಜಗದುಳು ತಪವಯ್ಯ ಧ್ಯಾನವ ಗಣಕರ ಜಪವಯ್ಯ ದಾನವೇ ಜಗದುಳು ಜಪವಯ್ಯ ಧ್ಯಾನವೇ ಗಣಕರ ಜಪವಯ್ಯ ಅಪಕಾರವ ನೀ ಮಾಡಿದರೆ ಅಪಕಾರವನಿ ಮಾಡಿದರೆ ಕೈಲಾಸವದು ಸಿಗದಲ್ಲ ಶಿವ ಶಿವ ಎಂದರೆ ಭಯವಿಲ್ಲ ನಾಮಕ್ಕೆ ಸಾಟಿ ಬೇರಿಲ್ಲ ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಹಲೋ ಸ್ವಲ್ಪ ತಾಂತ್ರಿಕ ಅಡಚಣೆಗಾಗಿ ಕ್ಷಮೆ ಇರಲಿ ನಮ್ಮೆಲ್ಲ ಬಂದಂತಹ ಎಲ್ಲ ಕಲಾಭಿಮಾನಿಗಳನ್ನು ಶಿವಮಣಿ ಕಲಾ ಸಂಘದ ಪರವಾಗಿ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಮುಂದೆ ಒಂದು ಶಿವನ ಕುರಿತಾದಂತಹ ಒಂದು ನೃತ್ಯ ಮೋನಿಕಾ BV ಇವರಿಂದ ನಡೀಲಿಕ್ಕಿದೆ ಇವರು ಪ್ರತಿಭಾ ದೀಪ ಪುರಸ್ಕೃತೆ ಹಾಗೂ ಕರ್ನಾಟಕದ ಬಾಲರತ್ನ ಪುರಸ್ಕಾರವನ್ನು ಪಡೆದಿರುವಂತಹ ಈಕೆ ನಮ್ಮ ಶಿವಮಣಿ ಕಲಾ ಸಂಘದ ಹೆಮ್ಮೆಯ ಕಲಾವಿದೆ ಇದೀಗ ವೇದಿಕೆ ಕುಮಾರಿ ಮೋನಿಕಾ BV ತಮ್ಮೆಲ್ಲರ ಒಂದು ಚಪ್ಪಾಳೆಯ ಮೂಲಕ ಆಶೀರ್ವದಿಸಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೇವೆ शंभो शिव शंभो हर हर शंभो शिव शंभो शंभो शिव शंभो स्वयंभो 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 गंगाधर शंकर करुणाकर मामक भवसागर तारका गंगाधर शंकर
शम्भो शिव शम्भो स्वयंभो शम्भो शिव शम्भो स्वयंभो शम्भो शिव शम्भो स्वयंभो गंगाधर शंकर करुणाकर मामक भवसागर तारक शम्भो शिव शम्भो स्वयंभो शम्भो शिव शम्भो स्वयंभो शिव शम्भो स्वयंभो शिव शम्भो स्वयंभो ಧನ್ಯವಾದಗಳು. ಇದೀಗ ಮುಂದೆ ಭಕ್ತಿ ಗಾನದೊಂದಿಗೆ ನವೀನಾಂಜಲಿ ಪುತ್ತೂರು. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಈ ಪುಣ್ಯ ಸನ್ನಿಧಿಯಲ್ಲಿ ಈ ಒಂದು ಸಾಂಸ್ಕೃತಿಕ ವೈವಿಧ್ಯ ನಡೆಯುತ್ತಿದೆ. ಬಂದಂತಹ ಎಲ್ಲ ಕಲಾಭಿಮಾನಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. स्मरहर गौरी मनोहर जय परमेश्वरणे शंकर सिद्धर गज चर्मांबर गंगाधर हरणी सुंदर स्मरहर गौरी मनोहर जय परमेश्वरणे जय जय शंकरने जय विश्वेश्वरने जय जय शंकरने जय विश्वेश्वरने
ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಒಂದು ಜಾನಪದ ನೃತ್ಯ ನಿಮ್ಮ ಮುಂದೆ ನಮ್ಮ ಶಿವಮಣಿ ಪುಟಾಣಿ ಮಕ್ಕಳಿಂದ ಕೃತ್ವಿಕ್, ರೋಹನ್, ವಿಹಾನ್, ಲೇಖನ್. ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನುಸಾನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದು ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ತಿಲಕಗಿಟ್ಟರೆ ಸ್ವರ್ಗವು ಸಿಗದು ತಿಲಕಗಿಟ್ಟರೆ ಸ್ವರ್ಗವು ಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ಗಂಧ ಬೂದಿ ನಾಮ ಇಟ್ಟ ಗಂಧ ಬೂದಿ ನಾಮ ಕಟ್ಟಲು ನಿರನಾಮ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಶೈವರಿಗೆಲ್ಲ ಶಿವ ದೊಡ್ಡವನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಶೈವರಿಗೆಲ್ಲ ಶಿವ ದೊಡ್ಡವನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅಧಮರೆಲ್ಲರೂ ಉತ್ತಮ ಮಧ್ಯಮ ಅಧಮರೆಲ್ಲರೂ ಸತ್ತ ಮೇಲೆ ಸಮರಾಗ್ತಾರೋ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಕುಲದಲ್ಲಿ ಕೀಳ್ಯಾವುದೋ ಹುಚ್ಚಪ್ಪ ಮತದಲ್ಲಿ ಮೇಲ್ಯಾವುದೋ ಹುಟ್ಟಿ ಸಾಯುವ ಹಾಳು ಮನುಸನ ಮಧ್ಯೆ ಕೀಳ್ಯಾವುದು ಮೇಲ್ಯಾವುದೋ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಮತ್ತೊಂದು ಬಸವಣ್ಣನ ವಚನದ ಒಂದು ಭಕ್ತಿಗೀತೆಯನ್ನು ನಮ್ಮ ಲೋಕೇಶ್ ಕೆ ಪುತ್ತೂರು ಇವರ ಧ್ವನಿಯಲ್ಲಿ ಕೇಳೋಣ. ಲೋಕೇಶ್ ಕೆ ಪುತ್ತೂರು.
ಬಹಳ. ಮುಂದಿನ ನೃತ್ಯಕ್ಕೆ ಖುಷಿ ಪುತ್ತೂರು ಇವರಿಂದ ಐಗಿರಿ ನಂದಿನಿ ಎಂಬ ಭರತನಾಟ್ಯ. ऐगिरि नन्दिनि नन्दित मेदिनि विश्वविनोदिनि नन्दनुते गिरिवर विन्ध्य शिरोधिनि वासिनि विष्णुविलासिनि जिष्णुनुते भगवति हेशिति कण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि कर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दिविसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते वै जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधुकैटभगञ्जिनि कैटभभञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ದೀಪಕ್ ಪೈ ಉಪ್ಪಿನಂಗಡಿ ಇವರಿಂದ ಒಂದು ಭಕ್ತಿಗೀತೆ. ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ ಪಂಚವರ್ಣದ ಮಣ್ಣ ಕಂಡು ಸತ್ಯ ಕರಿಯಜ ತುಳುವನಾಡ ಧರ್ಮ ತುಡರ್ ದೈವ ಕೊರಗಜ ಸತ್ಯವನ್ನದ ಸತ್ಯವನ್ನ ದೈವ ಕೊರಗಜ ಕೊರಗಧನಿಯ ಕೊರಗಧನಿಯ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿಯ ಜಾಗ ಬಾನದೇವರೆ ಬೊಲ್ಪುದಾರತಿ ಸ್ವಾಮಿಯ ಜಾಗ ಏಳು ಕುಪ್ಪ ಕಡದು ಬಗ್ಗದು ಕಾಣಿಕ ಬೆರೆಯ ಕತ್ತಿದಂಟೆನ ನೆಲಕು ಊರುದು ಕಪಟಲು ಕೆರಿಯ ಪತ್ತು ಎಸಲು ಪುರ್ಪ ಪತ್ತದ ಸುಗಿ ಪೊಡು ನಿನನೆ ಪತ್ತು ಎಸಲು ಪುರ್ಪ ಪತ್ತದ ಸುಗಿ ಪೊಡು ನಿನನೆ ಎನ್ನ ಉಸಲು ನಿನ್ನ ಪಾದ
ಅಜ್ಜಾಗೆ புறங்கடு முகுரு எலிகெடு நலிபுன பொருளு பீட சக்குலி அசரு அகிலு காடிரது அடே கண்ணெடு கொடி துக்க வேப்புனக வருவா அடே கண்ணெடு கொடி துக்க வேப்புனக வருவா பண்டினாலை துண்ணிதானக புத்தர ಕೊರುವ ಹೊರಗತನಿಯ ಹೊರಗತನಿಯ ಭಾನದೇವರೆ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗ ಭಾನದೇವರೆ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗ ತುಳುವನಾಡ ಧರ್ಮ ತುಡರಿ ದೈವ ಕೊರಗಜ ಪಂಚವರ್ಣದ ಮಣ್ಣ ಕಂಡು ಸತ್ಯ ಕರಿಯ ತುಳುವನಾಡ ಧರ್ಮ ತುಡರಿ ದೈವ ಕೊರಗಜ ಪಂಚವರ್ಣದ ಮಣ್ಣ ಕಂಡು ಸತ್ಯ ಕರಿಯ ಹೊರಗತನಿಯ ಹೊರಗತನಿಯ ಭಾನದೇವರೆ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗ ಭಾನದೇವರೆ ಬುಲ್ಬುದಾರತಿ ಸ್ವಾಮಿ ಅಜ್ಜಾಗ ಮುಂದೆ ಒಂದು ತುಳು ಜನಪದ ಗೀತೆ ಕುಮಾರಿ ಮೋನಿಕಾ ಇವರಿಂದ. ಜನಪದ ನೃತ್ಯ. ಮೂಡಾಯಿ ಬಾನುಡು ಸೂರ್ಯನ ರಂಗ ಡಿನ್ನ 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 ಡಿನ್ನ
ಮುಂದೆ ಪರಿಣಿತ ಹಾಗೂ ದುರ್ಗಾಂಬ ಇವರಿಂದ ಒಂದು ಭರತನಾಟ್ಯ, ಇನ್ನು 2 ನೃತ್ಯಗಳೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. शिरं कमण्डितकर पुरहरा शुभङ्कर भवना शङ्कर स्मरः
ಮುಂದೆ ಆನಂದಿ ಇವರಿಂದ ಒಂದು ಭರತನಾಟ್ಯ. ಹೇಳ್ತೇನೆ. ಮುಂದೆ ಒಂದು ರಾಮ ಆಂಜನೇಯದ ಒಂದು ನೃತ್ಯವನ್ನು ನಮ್ಮ ಶಿವಮಣಿ ಕಲಾ ತಂಡದ ಪುಟಾಣಿ ಹುಡುಗರು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि.
ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಘುಪತಿ ರಾಘವ ರಾಜ ರಾಮ ಎನ್ನುತ್ತ ಹಾಡುವ ನಮ್ಮ ಹನುಮ. ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಜಯ ಹನುಮಂತ ಕೇಸರಿ ನಂದನ ಮಾರುತಿರಾಯ ವಾನರ ಯೋಧ ವಾಯುಪುತ್ರ ವಜ್ರಕಾಯ ದೀನ ಬಂಧುವೇ ಧೀರ ಜಯ ಹನುಮಾನ್. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ. ಹಾಡೋ ಹಾಡೋ ಜಯಕಾರ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನ ಇದ್ದೇ ಇರುವನು. ರಾಮ ಬಿಟ್ಟ ಬಾಣಕ್ಕೆ ಸತ್ತ ರಾವಣ, ಆಂಜನೇಯನಲ್ಲವೇ ಗೆದ್ದ ಕಾರಣ. ಮುಂದೆ ಲಿಖಿತ ಇವರಿಂದ ಒಂದು ಶಿವನ ನೃತ್ಯ ಹರ ಹರ ಶಂಭು. हर हर शंभु शंभु शिव महादेव शंभु
ಇದುವರೆಗೆ ಶಿವಮಣಿ ಕಲಾ ಸಂಘ ಶಿವನಗರ ಪುತ್ತೂರು ಇವರಿಂದ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮ ನೀಡುವಂಥ ಎಲ್ಲ ತಂಡದ ಸದಸ್ಯರಿಗೆ ಆತ್ಮೀಯ ವಂದನೆ ಸಲ್ಲಿಸ್ತಾ ಇದ್ದೇವೆ. ತಂಡದ ಸದಸ್ಯರು ದಯವಿಟ್ಟು ಎಲ್ಲರೂ ವೇದಿಕೆ ಬರಬೇಕು. ಸಾಂಸ್ಕೃತಿಕ ಉಪಸಮಿತಿಯ ಸದಸ್ಯರಾಗಿರುವಂಥ ಶ್ರೀ ಸುರೇಶ್ ಶೆಟ್ಟಿ ಮಾಸ್ಟರ್ ಅವರು ಪ್ರಸಾದ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿವಮಣಿ ಕಲಾ ಸಂಘಕ್ಕೆ ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟ ಈ ಒಂದು ವೇದಿಕೆಯ ಎಲ್ಲ ಆಡಳಿತ ಸಮಿತಿಯವರಿಗೂ ಶಿವಮಣಿ ಕಲಾ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಇದೀಗ ಶಿವಮಣಿಯಿಂದ ಒಂದು ಕೊನೆಯ ಹಾಡು ಇದೆ ಸರ್, ಪುತ್ತೂರಿನ ಒಂದು ಜಾತ್ರೋತ್ಸವದ ಕುರಿತಾದಂತಹ ಒಂದು ಹಾಡು. ಸಮಯ ಮುಗಿದಿದೆ, ಅದ ಕಾರಣ ಮುಂದಿನ 3 ಕಾರ್ಯಕ್ರಮಗಳಿದೆ, ಅದಕ್ಕೆ ದಯವಿಟ್ಟು ನಮ್ಮನ್ನು ಸಹಕರಿಸಿ. ಓಕೆ, ಇದುವರೆಗೂ ನಮ್ಮೊಂದಿಗೆ ಪ್ರೋತ್ಸಾಹಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಂಡ ಸದಸ್ಯರು ದಯವಿಟ್ಟು ವೇದಿಕೆ ಬನ್ನಿ, ಪ್ರಸಾದವನ್ನು ಸ್ವೀಕರಿಸಿ. ಎಲ್ಲ ಸದಸ್ಯರು ಅತ್ಯುತ್ತಮ ಮಟ್ಟದ ಸಂಗೀತ, ಡಾನ್ಸ್ ಎಲ್ಲವನ್ನೂ ಕೊಟ್ಟಿದ್ದೀರಿ. ಅದರಲ್ಲಿ ಸಹ ಆ ಪುಟಾಣಿ ಮಕ್ಕಳು ಹನುಮಂತನ ಎದುರು ಡಾನ್ಸ್ ಮಾಡಿದ್ದು ಬಹಳ ಸಂತೋಷ ಆಗಿದೆ. ತುಳಸಿ ರಾಮಾಯಣದ ಪ್ರಕಾರ ಎಲ್ಲಿ ನಾವು ರಾಮನನ್ನು ಪೂಜಿಸ್ತೇವೋ ಅಲ್ಲಿ ಹನುಮಂತ ಅದೃಷ್ಟ ರೂಪದಲ್ಲಿ ಬಂದು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹನುಮಂತನ, ರಾಮನ ಮತ್ತು ಮಹತೋಬಾರ ಮಾಲಿಂಗೇಶ್ವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥಿಸ್ತಾ ಈ ಪ್ರಸಾದವನ್ನು ನಿಮಗೆ ಕೊಡ್ತೀನಿ. ಮುಂದೆ ಈ ವೇದಿಕೆಯಲ್ಲಿ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಬಡ್ನೂರು ಪುತ್ತೂರು ಇವರಿಂದ ಭರತನಾಟ್ಯ ಕಾರ್ಯಕ್ರಮ, ವಿದುಷಿ ಶ್ರೀಮತಿ ರೋಹಿಣಿ ಉದಯ್ ಅವರ ನೃತ್ಯ ಸಂಯೋಜನೆಯಲ್ಲಿ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಬಡ್ನೂರು ಪುತ್ತೂರು ಇವರಿಂದ ಮುಂದಿನ 1 ಗಂಟೆಗಳಷ್ಟು ಕಾಲ ಈ ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ತಂಡದ ಎಲ್ಲ ಸದಸ್ಯರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು, ನೃತ್ಯಗುರು ವಿದುಷಿ ಶ್ರೀಮತಿ ರೋಹಿಣಿ ಉದಯ್. ಸನಾತನ ನಾಟ್ಯದ ಗುರು ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಅವರಲ್ಲಿ ಭರತನಾಟ್ಯ ಅಭ್ಯಾಸ, ತನ್ನ 96ರಲ್ಲಿ ವೇದಿಕೆ ಪ್ರದರ್ಶನ, ನಂತರ ವಿದುಷಿ ಶೋಭಿತಾ ಸತೀಶ್ ಇವರಲ್ಲಿ ಭರತನಾಟ್ಯದ ಮುಂದುವರಿಕೆ, ತದನಂತರ ಪುತ್ತೂರಿನ ವಿದ್ವಾನ್ ದೀಪಕ್ ಕುಮಾರಲ್ಲಿ ಭರತನಾಟ್ಯ ಅಭ್ಯಾಸ, ಉನ್ನತ ವ್ಯಾಸಂಗಕ್ಕಾಗಿ ಸುಕೃತಿ ನಾಟ್ಯಾಲಯ ಬೆಂಗಳೂರಿಗೆ ಪಯಣ. ಶಾಸ್ತ್ರೀಯ ಶೈಲಿ ಭರತನಾಟ್ಯ ಮತ್ತು ಇವರ ನೃತ್ಯ ಪ್ರಕಾರವಾಗಿರುತ್ತದೆ. ಭರತನಾಟ್ಯದಲ್ಲಿ ಜೂನಿಯರ್, ಸೀನಿಯರ್, ವಿದ್ವತ್ ಗ್ರೇಡ್ ಪಡೆದಿರುತ್ತಾರೆ. ಇವರ ನೃತ್ಯ ಕ್ಷೇತ್ರದಲ್ಲಿ 20 ವರ್ಷಗಳ ಅನುಭವ ಹೊಂದಿರುವವರು. ಕಳೆದ 16 ವರ್ಷಗಳಿಂದ ಇವರ ಕನಸಿನ ಸಂಸ್ಥೆಯಾದ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮೂಲಕ ನೃತ್ಯ ತರಗತಿಯನ್ನು ಮಾಡುತ್ತಿದ್ದು, ಇದರ ಜೊತೆಗೆ ಅನೇಕ ವೇದಿಕೆಗಳಲ್ಲಿ ನೃತ್ಯ ಕಾರ್ಯಕ್ರಮವನ್ನು ನೀಡುತ್ತಾ ಬಂದಿರುತ್ತಾರೆ. ಇಂದಿಗೆ ಈ ನಾಟ್ಯಾಲಯ ಪ್ರಬುದ್ಧ ನಾಟ್ಯಾಲಯಗಳಿಗೆ ಒಂದಾಗಿದೆ. ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ನಡೆಸುವ ಭರತನಾಟ್ಯ ಪರೀಕ್ಷೆಯ ನಿರ್ಣಾಯಕರಾಗಿ ಹಾಗೂ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಇವರ ಶಿಷ್ಯರು ಭರತನಾಟ್ಯ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. BC ರೋಡಿನಲ್ಲಿ ಡ್ಯಾನ್ಸ್ ಸ್ಟುಡಿಯೋವನ್ನು ಆರಂಭಿಸಿ ನೃತ್ಯ ರಂಜನಿ ಎಂಬ ಸರಣಿ ಕಾರ್ಯಕ್ರಮ ತೊಡಗಿಸಿಕೊಂಡಿರುತ್ತದೆ. ವೃಕ್ಷ ಅಭಿಯಾನ ಎಂಬ ಪರಿಸರ ಕಾಳಜಿಯನ್ನ ತೋರಿಸಿರುತ್ತದೆ. ಪರಿಸರ ಕಾಳಜಿಯ ನಿಮಿತ್ತ ಸಂಸ್ಥೆಯ ವತಿಯಿಂದ ಪ್ರತಿ ವರ್ಷ ಗಿಡಗಳನ್ನು ನೆಟ್ಟು ಅದನ್ನು ಪೋಷಿಸುವ ಕಾರ್ಯವನ್ನು ಮಾಡುತ್ತಾ ಬಂದಿದೆ. ಸಂಸ್ಥೆಯ 11ನೇ ವರ್ಷದ ಕಾರ್ಯಕ್ರಮಕ್ಕೆ ನಾಡೋಜ ಪದ್ಮಶ್ರೀ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರು ಆಗಮಿಸಿ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿ ಆಶೀರ್ವದಿಸುತ್ತಾರೆ. ಜಿಲ್ಲೆ, ಕರ್ನಾಟಕ ರಾಜ್ಯ
ರಾಜ್ಯದ ವಿವಿಧ ಕಡೆಗಳಲ್ಲಿ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನೀಡಿದ ಅನುಭವ, ಸುಮಾರು 600ಕ್ಕೂ ಹೆಚ್ಚು ಕಾರ್ಯಕ್ರಮವನ್ನು ನೀಡಿದ ಅನುಭವ. ದೆಹಲಿ ಕನ್ನಡ ಸಂಘ, ಗುರುಗಾಂವ್ ಕನ್ನಡ ಸಂಘ, ಬೆಂಗಳೂರು ಸ್ವಾತಂತ್ರ್ಯೋತ್ಸವ, ಮೈಸೂರು ದಸರಾ, ಮಂಗಳೂರು ಕರಾವಳಿ ಉತ್ಸವ, ಮಡಿಕೇರಿ ದಸರಾ, ಕುಕ್ಕೆ ಸುಬ್ರಹ್ಮಣ್ಯ ಉತ್ಸವ, ಧರ್ಮಸ್ಥಳ ಲಕ್ಷದೀಪೋತ್ಸವ, ಉಡುಪಿ ಪರ್ಯಾಯ ಉತ್ಸವ, ಮಲೆ ಮಹದೇಶ್ವರ ಬೆಟ್ಟದ ಉತ್ಸವ, ಗಡಿನಾಡು ಸಂಘ ಕಾಸರಗೋಡು ಕಾರ್ಯಕ್ರಮ, ಕುಂದಾಪುರ ಉತ್ಸವ, ಅರಸೀಕೆರೆ ಗಣೇಶೋತ್ಸವ ಹಾಗೂ ಕೇರಳದ ಮಾಡೆಕಾವು ಭಗವತಿ ಸುಮ ಸೌರಭ ರತ್ನ ಪ್ರಶಸ್ತಿ ಬಿರುದಾಂಕಿದೆ. ಪ್ರಸ್ತುತ ಬಿಸಿ ರೋಡ್, ಬಂಟ್ವಾಳ, ಪಾಣೆಮಂಗಳೂರು, ಪುತ್ತೂರು, ಕಕ್ಕೆಪದವು, ಕನ್ಯಾನಗಳಲ್ಲಿ ಶಾಖೆಮುಖಿನ ನೃತ್ಯ ತರಗತಿಗಳನ್ನು ಮಾಡುತ್ತಿದ್ದಾರೆ. ಇಂದು ಇಲ್ಲಿ ಭರತನಾಟ್ಯ, ಜನಪದ ನೃತ್ಯ, ಶಾಸ್ತ್ರೀಯ ನೃತ್ಯವನ್ನು ಪ್ರಸ್ತುತಪಡಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು, ಇದರ ನೃತ್ಯಗುರು ವಿದುಶ್ರೀ ಶ್ರೀಮತಿ ರೋಹಿಣಿ ಉದಯ್ ಇವರ ಶಿಷ್ಯರಿಂದ ನೃತ್ಯ ರಂಜನೆ. ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಪುತ್ತೂರು ಇದರ ಪುರುಷರ ಕಟ್ಟೆಯ ಕಿರಿಯ ವಿದ್ಯಾರ್ಥಿಗಳು ಹಾಗೂ ಬಿಸಿ ರೋಡ್ ಶಾಖೆಯ ವಿದ್ಯಾರ್ಥಿಗಳಿಂದ ನೃತ್ಯ ರಂಜನಿ ಪ್ರಸ್ತುತಪಡಲಿಕ್ಕಿದೆ. ಇದೀಗ ಪುಷ್ಪಾಂಜಲಿ, ರಾಗ ಸ್ರೋತಸ್ವಿನಿ, ತಾಳ ಆದಿತಾಳ, ರಚನೆ ಮಧುರೈ ಆರ್ ಮುರಳೀಧರ್.
ತಗಜಂ ತಜಂ ತಣಂ ತರುಂ ಕಿಟಕ ಕಜಂ 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 ತಗಜಂ ತಕತರಿತ್ತಜಂ ತಕತಣತ್ತಜಂ ತಕಜಣುತ್ತಜಂ ಝಂ ತರಿತಾಂ ತಕದರಿತ್ತಜಂ ತಕತಣತ್ತಜಂ ತಕದಿವಿತ್ತಜಂ ತರಿಕಿಟತಾಂ ತಜಂ ತಕತಾಂ ತದಿ ತಕತಾಂ ತರುಂ ತಕತಕಜಣುತಾಂ ತಾಂ ತಜಂ ತಕತಾಂ ತದೀಂ ತಕತಾಂ ತರುಂ ತಕತಕಜಣುತಾಂ ತಕತರಿಕಿಟತಕಜಂ ತರಿತಾಂ ತಕತರಿಕಿಟತಕತಕಜಂ ಸಗಮಾ ಝಣುತಾಂ ಝಣುತಾಂ ನಿಪಮಾ ಪಾನಿಸಾ ಗಸನಿ ಝಣುತರಿತಾಂ ಸಗಮಾ ಝಣುತಾಂ ಝಣುತಾಂ ನಿಪಮಾ ಸಗಮಾ ಗಸನಿ ಝಣುತರಿತಾಂ ತದರಿತಾಂ ತದಜಣತಾಂ ತದಜಣತಾಂ ತದಕಿಟತಾಂ ಸಗಮ ಪಾನಿಸಾ ತದನಿದಾಂ ತದಜಣತಾಂ ತದಜಣುತಾಂ ತದಕಿಟತಾಂ ಸಂಪಮಗಮಸಾ ತದರಿತಜಂ ಸಗಮ ಪಾನಿಸಾ ತದರಿತಜಂ ತಕಿಟತಜಂ ಯಸನಿ ಪಾನಿ ತಕಿಟತಜಂ ತಕಿಟಜಂ ಪಾನಿಸಗಾ ತಕಿಟಜಂ ತಕಜಂ ಸನಿಪ ತಕಜಂ ತಜಂ ಪಮ ತಜಂ ತಜಂ ತದಿಂಗಿನ ತುಮಿ ಸನಿ ಪಮ ತದಿಂಗಿನ ತುಮ ತೋಂ 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 ಜಂ ತಕತಾ ಜಂ ತಕಜಂ ಜಂ ತರಿಕಿಟ ತೋಂ ತೋಂ ಜಂ ತಕತಾ ಜಂ ತಕಜಂ ಜಂ ತರಿಕಿಟ ತೋಂ ತೋಂ ಜಂ ತಕತಾ ಮುಂದಿನ ನೃತ್ಯ ಪ್ರಸ್ತುತಿ ಗಣಪತಿ ಕವಿತ್ವಂ. ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಗಣಪತಿಯನ್ನು ವಿವಿಧ ರೀತಿಯಲ್ಲಿ ಪೂಜಿಸುವಂಥದ್ದು ವಾಡಿಕೆ. ಅದೇ ರೀತಿ ಈ ನೃತ್ಯ ರಂಜನೆಯಲ್ಲಿ ಇದೀಗ ಗಣಪತಿ ಕವಿತ್ವಂ ರಾಗ ವಿಟಪಿ. तजम धिं तजम धिं धिं तजम तुम तजम तुम तुम तजम नम तजम नम नम तजम हुं दिहता चतुर्भुज पाश अंकुश अभय हस्त मोदकधर त्रिगड़ तुम तजम
ಧಂ ತದ್ದಿ ಧಣ್ಣ ತದ್ದಿರ್ಗಿಡ ತುಂ ಧಣ್ಣಂ ಧಣ್ಣ ಝುಣ್ಣು ಸತ್ಯ ಪಥ ಕೆಳೆವುದು ಪಾಶ ಸತ್ಯ ಪಥ ಕೆಳೆವುದು ಪಾಶ ಭವಬಂಧವ ಕಳೆವುದಂಕುಶ ಅವನಂಕುಶ ಭವಬಂಧವ ಕಳೆವುದಂಕುಶ ಅವನಂಕುಶ ಧಿಂ ಧಿಂ ತದ್ದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡ ತುಂ ಧನಗಿಡ ತುಂ ಧಿಂ ಧಿಂ ತದ್ದಿ ಧಿಂ ಧಿಂ ಧಣ್ಣ ಧಿಂ ಧಿಂ ಝುಣ್ಣು ತರಿಗಿಡ ತುಂ ಕಟಕಟಂ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ಅಭಯ ನೀಡುತ್ತಿರಲು ಹಸ್ತ ಸಿದ್ಧಿ ಪ್ರಿಯನ ಅಭಯ ಹಸ್ತ ರೇ ಕುಜಂ ಧಣೆ ಕುಜಂ ಧಣೆ ಕುಜಂ ಕಿಣ ಕುಜಂ ಮೋದಕ ದೊರೆಯುವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಮೋದಕ ದೊರೆಯುವುದು ನಿಜ ಭಕುತಿಗೆ ದೃಢ ಮನಸ್ಸಿಗೆ ಧಿಂ ಧಣ್ಣತ್ತ ಝುಣುತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ವಾಹನ ಮೂಷಿಕ ಜಿತೇಂದ್ರಿಯದ ದ್ಯೋತಕ ಧಣ್ಣತಕ್ಕ ಧಿಂ ಧಣ್ಣ ಝುಣುತಕ್ಕ ತುಂ ಝುಣು ಧಿಮ್ಮಿ ಸದಾ ನಮಿಪೆವು ನಿನಗೆ ಕಕಾರ ಗಣಪನೆ ಪ್ರಸನ್ನನಾಗುತ್ತಯ ಮಗೆ ಸದ್ಬುದ್ಧಿಯ ಕರುಣಿಸು ಪ್ರಸನ್ನನಾಗುತ್ತಯ ಮಲಿ ಸಚ್ಚಿಂತನೆ ಮೂಡಿಸು ಪ್ರಸನ್ನನಾಗುತ್ತಯ ಮಗೆ ಸತ್ಸಂಗವ ಮಾಡಿಸು ಪ್ರಸನ್ನನಾಗುತ್ತಯ ಮಗೆ ಸದ್ಬುದ್ಧಿಯ ಕರುಣಿಸು ಪ್ರಸನ್ನನಾಗುತ್ತಯ ಮಲಿ ಸಚ್ಚಿಂತನೆ ಮೂಡಿಸು ಪ್ರಸನ್ನನಾಗುತ್ತಯ ಮಗೆ ಸತ್ಸಂಗವ ಮಾಡಿಸು ಗಣಪತಿ 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 ಮುಂದಕ್ಕೆ ನಾಡು ಕಂಡಂತಹ ಅದ್ಭುತ ಸಿರಿಕಂಠದ ಗಾಯಕರಾದಂತಹ ದಿವಂಗತ ಸಿ ಅಶ್ವಥ್ ಅವರ ಭಾವಗೀತೆಗೆ ನೃತ್ಯ ಶ್ರಾವಣ ಬಂತು ಶ್ರಾವಣ ಪುರುಷರ ಕಟ್ಟೆ ಹಾಗೂ ಪುತ್ತೂರು ಶಾಖೆಯ ಕಿರಿಯ ವಿದ್ಯಾರ್ಥಿಗಳಿಂದ. ಶ್ರಾವಣ
ಗಿನ್ನತ್ತೋಂ ತದ್ದಿ ಗಿನ್ನತ್ತೋಂ ತಾ ತರಿತ ಜಂ ತಕ್ಕ ತರಿತ ಜಂ ತರಿತ ಜಂ ರಿತ ಜಂ ತಜಂ ತರಿಗಿಡದೋಂ ತಾ ತರಿತ ಜಂ ತಕ್ಕ ತರಿತ ಜಂ ತರಿತ ಜಂ ರಿತ ಜಂ ತಜಂ ತರಿಗಿಡದೋಂ ತರಿತ ಜಂ ರಿತ ಜಂ ತಜಂ ತರಿತ ಜಂ ರಿತ ಜಂ ತಜಂ ತಾ ತರಿತ ಜಂ ತಕ್ಕ ತರಿತ ಜಂ ತಾ ತರಿತ ಜಂ ತಕ್ಕ ತರಿತ ಜಂ ತರಿತ ಜಂ ತಜಂ ತರಿತ ಜಂ ತಜಂ ತಣ ತಜಂ ತಜಂ ಧಣ ತಜಂ ತಜಂ ತಜ್ಜುಣು ತಜಂ ತಜಂ ಜುಣು ತಜಂ ತಜಂ ತತ್ನಿಮಿ ತಜಂ ತಜಂ ನಿಮಿ ತಜಂ ತಜಂ ತತ್ತರಿ ತಜಂ ತಜಂ ತತ್ತಣ ತಜಂ ತಜಂ ತಜ್ಜುಣು ತಜಂ ತಜಂ ನಿಮಿ ತಜಂ ತಜಂ
महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते ಮುಂದಕ್ಕೆ
ಮುಂದಿನ ನೃತ್ಯ ಜನಪದ ನೃತ್ಯ ಗಲ್ಲು ಗಲ್ಲೆನುತ ಪುರುಷರ ಕಟ್ಟೆಯ ಕಿರಿಯ ವಿದ್ಯಾರ್ಥಿಗಳಿಂದ. ಮುಂದಿನ ನೃತ್ಯ ಪ್ರಸ್ತುತಿ ದಾಸರ ಪದ ರಾಯ ಬಾರೋ ರಾಘವೇಂದ್ರ ಬಾರೋ, ರಚನೆ ಜಗನ್ನಾಥದಾಸರು, ಸಂಗೀತ ಮೈಸೂರು ರಾಮಚಂದ್ರಾಚಾರ್.
ಬಾರೋ ರಾಘವೇಂದ್ರ ಬಾರೋ ಜಿಯಾ ನೀನಲ್ಲದೆ ಇನ್ನಾರು ಕಾಯುವರು ಜಿಯಾ ನೀನಲ್ಲದೆ ಇನ್ನಾರು ಕಾಯುವರು ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಪ್ರಹ್ಲಾದಣ್ಣನೆ ಬಾರು ಪ್ರಹ್ಲಾದ ರಾಯ ಬಾರು ಪ್ರಹ್ಲಾದಣ್ಣನೆ ಬಾರು ಪ್ರಹ್ಲಾದ ರಾಯ ಬಾರು ಬಾಲಿಕ ರಾಜನಾಗಿ ಮೆರೆವಂತ ಪ್ರಭುವೇ ಬಾರು ಬಾಲಿಕ ರಾಜನಾಗಿ ಮೆರೆವಂತ ಪ್ರಭುವೇ ಬಾರು ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ತುಂಗವಾಸ ಮುನಿ ಪುಂಗವನಿ ಭಕ್ತ ಜಂಗುಳಿ ಪಾಲಿಸಲು ಸಂಗೀತ ಪ್ರಿಯನೇ ಬಾರೋ ತುಂಗವಾಸ ಮುನಿ ಪುಂಗವನಿ ಭಕ್ತ ಜಂಗುಳಿ ಪಾಲಿಸಲು ಸಂಗೀತ ಪ್ರಿಯನೇ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಶ್ರೀ ಕರುಣಾ ಸಿಂಧು ಬಾರು ಸಾಕಬೇಕಯ್ಯ ಬಂದು ಶ್ರೀ ಕರುಣಾ ಸಿಂಧು ಬಾರು ಸಾಕಬೇಕಯ್ಯ ಬಂದು ಶ್ರೀಕರ ಶ್ರೀದ ವಿಠಲನ್ನ ತೋರು ಬಾರು ಶ್ರೀಕರ ಶ್ರೀದ ವಿಠಲನ್ನ ತೋರು ಬಾರು ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಜಿಯಾ ನೀನಲ್ಲದೆ ಇನ್ನಾರು ಕಾಯುವರು ಜಿಯಾ ನೀನಲ್ಲದೆ ಇನ್ನಾರು ಕಾಯುವರು ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ರಾಯ ಬಾರೋ ರಾಘವೇಂದ್ರ ಬಾರೋ ಮುಂದಿನ ನೃತ್ಯ ಶಿವಸ್ತುತಿ ರಾಗ ಸುಮನಸರಂಜನಿ ಆದಿತಾಳ ರಚನೆ ಕಾರ್ತಿಕ್ ಹೆಬ್ಬಾರ್.
ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಹೋ 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 ಈಶನೇ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಸಾರಂಗಧರ ಗಂಗಾಧರ ಅರ್ಧನಾರೀಶ್ವರ ಪ್ರಭೋ ಚಂದ್ರಮಕುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಚಂದ್ರಮಕುಟಧರ ಚರ್ಮಾಂಬರಧರ ನೀಲಕಂಠನೆ ಪಾಹಿ ವಿಭೋ ಈಶನೇ ಕೈಲಾಸನಾಥನೆ ಕೃಪಾಕರನೆ ಭಯಹರನೆ ಸಲಗೋ ಈಶನೇ ಕೈಲಾಸನಾಥನೆ
ಸಮಯದಲ್ಲಿ ನಮ್ಮ ನೃತ್ಯರಂಜನಿ ಸಂಪನ್ನಗೊಳ್ಳಿಕ್ಕಿದೆ. ಇದೀಗ ಇನ್ನೊಂದು ಶಿವನ ಹಾಡಿಗೆ ನೃತ್ಯ, ಲಘು ನೃತ್ಯ ಇದೀಗ ಪುರುಷರ ಕಟ್ಟೆ ಶಾಖೆ ಮತ್ತು ಪುತ್ತೂರಿನ ಕಿರಿಯ ವಿದ್ಯಾರ್ಥಿಗಳಿಂದ. ಕೊನೆಯ ನೃತ್ಯ ಪ್ರಸ್ತುತಿ ತಿಲ್ಲಾನ, ಸೂರ್ಯ ರಾಗ. ಇದೀಗ ತಿಲ್ಲಾನ.
ಧೀಂ ತನನನಾದ್ರ ಧೀಂ ತನ ಧೀರನ ಧೀಂ ತನನನಾದ್ರ ಧೀಂ ತನ ಧೀರನ ಧಿರನ ತಿಲ್ಲನ ತನ ಧಿರನ ಧೀಂ ತನನನಾದ್ರ ಧೀಂ ತನ ಧೀರನ ಧಿರನ ತಿಲ್ಲನ ತನ ಧಿರನ ಧೀಂ ತನನನಾದ್ರ ಧೀಂ ತನ ಧೀರನ ಧಿರನ ತಿಲ್ಲನ ತನ ಧಿರನ ಧೀಂ ತನನನಾದ್ರ ಧೀಂ ತನ ಧೀರನ ಧಿರನ ತಿಲ್ಲನ ತನ ಧಿರನ ಧೀಂ ತನನನಾದ್ರ ಧೀಂ ತನ ಧೀರನ ಧಿರನ ತಿಲ್ಲನ ತನ ಧಿರನ ಧೀಂ ತನನನಾದ್ರ ಧೀಂ ತನ ಧೀರನ ಧಿರನ ತಿಲ್ಲನ ತನ ಧಿರನ ಧೀಂ ತನನನಾದ್ರ ಧೀಂ ತನ ಧೀರನ सहस्रकिरणाय महद्युतिकराय मार्ताण्डाय कालदाता कालातीत कालकारणमूर्ते नमस्ते 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 सूर्यमूर्ते शुभकीर्ते छायापते आदित्याय सहस्रकिरणाय महद्युतिकराय मार्ताण्डाय कालदाता कालातीत कालकारणमूर्ते नमस्ते 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 सूर्यमूर्ते शुभकीर्ते छायापते हरिहरानि देववन्द्य हरिरागहृदय प्रकाश सुप्रभाव हरिहरानि देववन्द्य हरिरागहृदय प्रकाश सुप्रभाव धीं तनन धीं सगमगमधनि सनि सध दिनकर जणुत धीं धीं तनन धीं सगमगमधनि सनि सध दिनकर जणुत धीं धीं तनन धीं सगममधनि सनि सध दिनकर जणुत धीं धीं तनन धीं सगममधनि सनि सध दिनकर जणुत धीं कुकुमरिदणं तरिदजं तरिद श्वेतपद्मासन रविभास्कर कुकुमरिदणं तरिदजं तरिद श्वेतपद्मासन रविभास्कर धीं धीं
ಧನ್ಯವಾದಗಳು. ಇಷ್ಟು ಹೊತ್ತು ಶ್ರೀದೇವಿ ನೃತ್ಯಾರಾಧನಾ ಕಲಾ ಕೇಂದ್ರ ಪುತ್ತೂರು ಹಾಗೂ BC ರೋಡ್ ಶಾಖೆಯ ವಿದ್ಯಾರ್ಥಿಗಳ ನೃತ್ಯ ರಂಜನೆಯ ಪ್ರಸ್ತುತಿಯನ್ನು ವೀಕ್ಷಿಸಿದಂತಹ ಎಲ್ಲ ಭಗವದ್ಭಕ್ತರು ಹಾಗೂ ಸುದ್ದಿವಾಹಿನಿಯ ಮೂಲಕ ನೇರ ಪ್ರಸಾರದಲ್ಲಿ ವೀಕ್ಷಿಸಿದಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ, ಇದೀಗ ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ದೀರಿ. ಅವರದ್ದೊಂದು ಕಿರು ಪರಿಚಯ ಮಾಡೋದು ನನ್ನ ಆದ್ಯ ಕರ್ತವ್ಯ. ಇದೀಗ 1 ನಿಮಿಷವನ್ನು ತಗೊಳ್ತಾ ಇದ್ದೇನೆ ನಾನು. ಯಾಕಂದರೆ ಸಾಮಾನ್ಯವಾಗಿ ನಾವು ನಿರೂಪಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಮಾಡೋದು, ಇಲ್ಲಿ ಕಾಲಮಿತಿ ಇದ್ದ ಕಾರಣ ನಾವು ಅತಿಯಾಗಿ ವೇಗವಾಗಿ ಓಡಿಸ್ತಾ ಇದ್ದೇವೆ. ಸರಿ, ಇದೀಗ ಅನನ್ಯ ಭಟ್ ವಾಮದ ಪದವು, ಶ್ರೀಲಕ್ಷ್ಮಿ BC ರೋಡು, ಶ್ರಮ್ಯಾ ಕಲ್ಲಡ್ಕ, ವೈಢೂರ್ಯ ಪಡಿಯಾರ್, ಶ್ರಮ ಮೆಲ್ಕಾರ್, ಪ್ರಣತಿ ಬಂಟ್ವಾಳ, ಖುಷಿ ಬಂಟ್ವಾಳ, ಶುಭಶ್ರೀ ಪಾಣೆಮಂಗಳೂರು, ಶ್ರದ್ಧಾ ಕಲ್ಲಡ್ಕ, ಯಶ್ವಿತಾ, ರಾಜಲಕ್ಷ್ಮಿ ವಗ್ಗ, ರಾಜೇಶ್ವರಿ ಬಂಟ್ವಾಳ, ಅಖಿಲ ಕೊಟ್ಟಾರಿ ಪಾಣೆಮಂಗಳೂರು, ರಿಹಾ BC ರೋಡು, ಹಾಗೆಯೇ ಪುರುಷರ ಕಟ್ಟೆ ಹಾಗೂ ಪುತ್ತೂರು ಶಾಖೆಯ ವಿದ್ಯಾರ್ಥಿಗಳು 2 ದಿವಸದ ಅಭ್ಯಾಸದಿಂದ ನಿಮ್ಮ ಮುಂದೆ ನೃತ್ಯ ಪ್ರಸ್ತುತಿಯನ್ನು ಮಾಡಿದ್ದಾರೆ. ಇಂಚರ, ಅನನ್ಯ ನಾವುಡ, ಸಾಶಿವಿ ಶೆಟ್ಟಿ, ಭೂಮಿಕಾ ಭಟ್, ಕಾವ್ಯಶ್ರೀ, ವೀಕ್ಷಾ, ಸಾನಿಧ್ಯ ನಾಯಕ್, ಪರ್ಣವಿ ಭಟ್, ವಂದನಾ, ವರ್ಷ, ಪಾವನಿ, ಸಾನಿಧ್ಯ, ದೀಕ್ಷಾ ಹಾಗೂ ಹರ್ಷಿತಾ, ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಹಾಲಿಂಗೇಶ್ವರ ದೇವರು ನಿಮಗೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ನೃತ್ಯರಂಜನೆಯ ಕಾರ್ಯಕ್ರಮದ ಕೊನೆಯ ಕ್ಷಣ. ಸಾಂಸ್ಕೃತಿಕ ಕಾರ್ಯಕ್ರಮದ 5ನೇ ದಿವಸೀಯ ಕಾರ್ಯಕ್ರಮದಲ್ಲಿ ಇದೀಗ ಕಾರ್ಯಕ್ರಮ ಕೊಟ್ಟಿರುವಂಥ ಶ್ರೀದೇವಿ ನೃತ್ಯ ಕಲಾ ಕೇಂದ್ರ ಪಡ್ನೂರು ಇವರಿಗೆ ದೇವಳ ಪರವಾಗಿ ಆತ್ಮೀಯ ವಂದನೆ ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ದೇವಳ ಪ್ರಸಾದವನ್ನು ಶ್ರೀ ಕೃಷ್ಣಾರಾಯ ಮೊಳ್ಳಿ ಹಾಗೂ ಅಶ್ವಿನಿ ಮೊಳ್ಳಿ ಅವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನೃತ್ಯಗುರುಗಳು ಸಹ ಬನ್ನಿ, ನೃತ್ಯಗುರುಗಳು ಬೇಗ ವೇದಿಕೆ ಬನ್ನಿ. 1 ಗಂಟೆಗಳ ಕಾಲ ವೈವಿಧ್ಯಮಯವಾದಂಥ ನೃತ್ಯ ರೂಪಗಳನ್ನು ತೋರಿಸಿದ್ದಾರೆ. ಜಾನಪದ, ಭರತನಾಟ್ಯ, ಸಮೂಹಗಾರಿಕೆ ನೃತ್ಯಗಳು, ಅದರೊಟ್ಟಿಗೆ ಮರಾಠಿ ಅಭಂಗನ ಅದಕ್ಕೆ ನೃತ್ಯವನ್ನು ಮಾಡಿ ಪಂಢರಾಪುರದ ವಿಠೋಬನನ್ನು ಎಚ್ಚರಿಸಿದ್ದಾರೆ. ಅತ್ಯುತ್ತಮ ಮಟ್ಟದ ನಾಟ್ಯ ಪ್ರದರ್ಶನ ಇಟ್ಟಿದ್ದಾರೆ. ವಿಶೇಷ ಅಂದರೆ ಪ್ರತಿ ನಾಟ್ಯ ಮಾಡುವಾಗ ಅವರ ವೇಷಭೂಷಣ ಬದಲಾಗ್ತಾ ಇತ್ತು, ಅಷ್ಟು ವೇಗವಾಗಿ ಅವರು ವೇಷ ಬದಲಾಯಿಸಿದ್ದು. ಅದು ನಿಮಗೆ ನಿಜವಾಗಿ ಮಹಾಲಿಂಗೇಶ್ವರನ ಆಶೀರ್ವಾದ ಖಂಡಿತ ನಿಮ್ಮ ಮೇಲಿದೆ. ನೀವು ನಂಬಿದಂಥ ದೇವರು ಇನ್ನೂ ಸಹ ನಿಮ್ಮನ್ನು ಉತ್ತರೋತ್ತರ ಅಭಿವೃದ್ಧಿಗೊಳಿಸಲಿ, ಹೆಚ್ಚು ವೇದಿಕೆಗಳು ಸಿಗುವಂತೆ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಪ್ರಸಾದವನ್ನು ಕೊಡಬೇಕಂತ ಕೇಳಿಕೊಳ್ತಾರೆ. ಉದಯ್ ಅವರು ದಯವಿಟ್ಟು ವೇದಿಕೆ ಬನ್ನಿ. ಉದಯ್ ಅವರು ಒಂದು ನಿಮಿಷ. ಉದಯ್ ಅವರು ದಯವಿಟ್ಟು ವೇದಿಕೆ. ಈಚೆ ಬನ್ನಿ, ಮಧ್ಯ ಆಗಕ್ಕೆ. ಮುಂದೆ ಈ ವೇದಿಕೆಯಲ್ಲಿ ನಾಟ್ಯರಂಗ ಸಾಲ್ಮರ ಪುತ್ತೂರು ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮುಂದಿನ ವೇದಿಕೆಯಲ್ಲಿ ನಾಟ್ಯರಂಗ ಸಾಲ್ಮರ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಅವರ ತಂಡದಿಂದ ಭರತನಾಟ್ಯ ವೈವಿಧ್ಯ ಕಾರ್ಯಕ್ರಮ ತಂಡಕ್ಕೆ ದೇವಳ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ಕಲಾಭಿಮಾನಿ ಬಂಧುಗಳೆಲ್ಲರಿಗೂ ಕೂಡ ನಮಸ್ಕಾರ. ನಮ್ಮೆಲ್ಲರ ಆರಾಧ್ಯ ದೈವ ಜಗದೊಡೆಯ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರವಿಂದಗಳಿಗೆ ಪೊಡಮೊಡುತ್ತಾ ಮಹತೋಬಹರ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ 5ನೆಯ ದಿನ ಆಯೋಜಿತವಾಗಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದೀಗ ಪುತ್ತೂರಿನ ನಾಟ್ಯರಂಗವು ಪ್ರಸ್ತುತಪಡಿಸುವ ನಾಟ್ಯಾರ್ಪಣಂ ಕಾರ್ಯಕ್ರಮವು ಪ್ರದರ್ಶನಗೊಳ್ಳಲಿದೆ. ಇದರ ನಿರ್ದೇಶನವನ್ನು ನೃತ್ಯ ಗುರುಗಳಾದ ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಇವರು ಮಾಡಿದ್ದಾರೆ. ಕಳೆದ 8 ವರ್ಷಗಳಿಂದ ನಾಟ್ಯರಂಗ ಪುತ್ತೂರು ಇದು ಬಳುವಾರಿನಲ್ಲಿ ಮತ್ತು ಹಲವು ಕಡೆ ವಿವಿಧ ಶಾಖೆಗಳನ್ನು ಹೊಂದಿದ್ದು ಹಲವಾರು ವಿದ್ಯಾರ್ಥಿಗಳನ್ನು ಶಾಸ್ತ್ರೀಯ ನೃತ್ಯದಲ್ಲಿ ಮುಖ್ಯವಾಗಿ ಶಾಸ್ತ್ರೀಯ ನೃತ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಸಿದ್ಧಪಡಿಸ್ತಾ ಇದೆ. ಇದರ ರೂವಾರಿಗಳು ಗುರುಗಳು ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಇವರು. ಇದೀಗ ನಾಟ್ಯರಂಗದ ವಿದ್ಯಾರ್ಥಿಗಳಿಂದ ನೃತ್ಯಾರ್ಪಣಂ ಶ್ರೀ ದೇವರಿಗೆ ಮತ್ತೊಮ್ಮೆ ಪ್ರಣಾಮವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲಿಗೆ ಪುಷ್ಪಾಂಜಲಿ. ಕಾರ್ಯಕ್ರಮದ ಆರಂಭದಲ್ಲಿ ಭರತನಾಟ್ಯ ಕಾರ್ಯಕ್ರಮದ ಆರಂಭದಲ್ಲಿ ಪದ್ಧತಿಯಂತೆ ನೃತ್ಯದ ಅಧಿದೇವತೆಯಾದ ನಟರಾಜನಿಗೆ, ಗುರುಗಳಿಗೆ, ಸಂಗೀತಗಾರರಿಗೆ, ಸಭಾಸದರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಲಾಗುತ್ತದೆ. ಕೈಗಳಲ್ಲಿ ಪುಷ್ಪವನ್ನು ಅಂಜಲಿ ಹಸ್ತ ಅಂದರೆ ಕರ ಮುಗಿದು ನಮನವನ್ನು ಸಲ್ಲಿಸುತ್ತಾ ನೃತ್ಯದ ಮೂಲಕ ಬಾಲೆಯರು ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ರಾಗ ಸರಸ್ವತಿ ಆದಿತಾಳದಲ್ಲಿದೆ. ಇದೀಗ ಪುಷ್ಪಾಂಜಲಿ ಭಾಗವಹಿಸುವ ಬಾಲ ಕಲಾವಿದೆಯರು ಶರ್ವಿನಾ ಶೆಟ್ಟಿ, ಕೀರ್ತನಾ ವರ್ಮಾ, ಮೇಧಾ ಭಟ್, ಪ್ರಜ್ಞಾಶ್ರೀ.
ಮುಂದಿನ ನೃತ್ಯ ಬಂದ ಅರ್ಧನಾರೀಶ್ವರ ಅಷ್ಟಕಂ. ಶಿವಸ್ವರೂಪ ಮತ್ತು ಶಕ್ತಿ ಸ್ವರೂಪಗಳು ಸಮಾನವಾಗಿ ಜೊತೆಗೂಡಿದ ಅರ್ಧನಾರೀಶ್ವರ ತತ್ವವು ವಿಸ್ತಾರವಾದ ಅರ್ಥವನ್ನು ಹೊಂದಿದೆ. ಪ್ರಕೃತಿ ಪುರುಷರಲ್ಲಿ ಭೇದವಿಲ್ಲ. ಎಲ್ಲಿ ಶಿವನು ಅಲ್ಲಿ ಶಕ್ತಿ, ಎಲ್ಲಿ ಶಕ್ತಿಯು ಅಲ್ಲಿ ಶಿವ ಎನ್ನುವ ಸತ್ಯವನ್ನು ಇದು ಸಾರುತ್ತದೆ. ಸೃಷ್ಟಿ, ಲಾಸ್ಯ, ತಾಂಡವ, ಲಯ ಮುಂತಾದವುಗಳನ್ನು ಅರ್ಧನಾರೀಶ್ವರ ರೂಪಕದ ಮೂಲಕ ಅಭಿವ್ಯಕ್ತಗೊಳಿಸುತ್ತಾ ಮಾನವನ ಸಹಜ ಸ್ವಭಾವವನ್ನು, ಒಲವು ಚೆಲುವುಗಳನ್ನು ಈ ನೃತ್ಯವು ನಿರೂಪಿಸುತ್ತದೆ. ಲೌಕಿಕ ಬದುಕಿನಲ್ಲಿ ಅಡಕವಾಗಿರುವ ಅಲೌಕಿಕ ತತ್ವವನ್ನು ಪ್ರತಿಪಾದಿಸುತ್ತದೆ. ಶ್ರೀ ಆದಿಶಂಕರಾಚಾರ್ಯ ವಿರಚಿತ ಅರ್ಧನಾರೀಶ್ವರ ಅಷ್ಟಕ ಶ್ಲೋಕ ರಾಗಮಾಲಿಕೆ ಆದಿತಾಳದಲ್ಲಿದೆ. ಪ್ರಸ್ತುತಪಡಿಸಲಿರುವವರು ರುದ್ದಿ ಎಂವಿ ಮತ್ತು ಇಶಾ ಸುಲೋಚನಾ ಮುಳಿಯ. जटाधरा
गिरीश्वरायै निखिलेश्वराय नमः शिवायै च नमः शिवाय अम्बोधर श्यामलकुन्तलायै तटिप्रभाताम्रजटातराय गिरीश्वरायै निखिलेश्वराय नमः शिवायै च नमः शिवाय गरि गनि सरि ग सरि ग गरि गनि सरि ग सरि ग स प ग प नि प ग रि सरि ग नि सरि ग सरि ग स प ग प नि प ग रि सरि ग प नि सरि सरि ग प ग रि स रि स नि प ग स नि प ग रि सरि ग प ग नि प ग प नि स नि सरि ग प नि ग रि स मन्दारमाला कलितालकायै कपालमाला गीत कन्धराय मन्दारमाला कलितालकायै कपालमाला गीत कन्धराय दिव्याम्बरायै च दिगम्बराय दिव्याम्बरायै च दिगम्बराय नमः शिवायै च नमः शिवाय मन्दारमाला कलितालकायै कपालमाला गीत कन्धराय दिव्याम्बरायै च दिगम्बराय नमः शिवायै च नमः शिवाय पसानि द प प म ग ग म जडु तरि किट तग तग जडु तग तां पसानि द प प म ग ग म जडु तरि किट तग तग जडु तग तां पद प सा ग रि स स म ग रि स नि द प जडु तग दि मि तग तग दि मि तां स म ग रि म ग रि ग रि तरि गिण तुम तरि गिण तुम तरि गिण तुम नमः शिवायै च नमः शिवाय कस्तूरिका कुङ्कुम चर्चिताय चितारज पुञ्ज विचर्चिताय कस्तूरिका कुङ्कुम चर्चिताय चितारज पुञ्ज विचर्चिताय कृतस्मरायै विकृतस्मराय कृतस्मरायै विकृतस्मराय नमः शिवायै च नमः शिवाय कस्तूरिका कुङ्कुम चर्चिताय चितारज पुञ्ज विचर्चिताय कृतस्मरायै विकृतस्मराय नमः शिवायै च नमः शिवाय ताम ताम किटतक ताम 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 किटतक तक तरि किटतक धीम धीम किटतक तै तरकतुम 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 प्रपञ्च सृष्टुं मुख लास्यदा
ಸಂಹಾರಕ ತಾಂಡವಾಯೈ ಪ್ರಪಂಚ ಸೃಷ್ಟುಂ ಮುಖ ಲಾಸ್ಯದಾಯೈ ಸಮಸ್ತ ಸಂಹಾರಕ ತಾಂಡವಾಯೈ ಜಗಜ್ಜನನ್ಯೈ ಜಗದೇಕ ಪಿತ್ರೇ ಜಗಜ್ಜನನ್ಯೈ ಜಗದೇಕ ಪಿತ್ರೇ ನಮಃ ಶಿವಾಯೈ ಚ ನಮಃ ಶಿವಾಯ ಸಗಮ ಪಾಮ ಗಮ ಪನಿ ಸನಿ ಪಮ ಪನಿ ಸನಿ ಪಾಮ ಗಮ ಪನಿ ಸನಿ ಜಂ ತಕಿಟ್ಟ ತಕ್ಕ ಜಂ ತಕಿಟ್ಟ ಜೋಣು ಜಂ ತಕಿಟ್ಟ ತಕ್ಕ ಧಿಮ್ಮಿ ತಕ್ಕ ತಾಮ ಸಗ ಸನಿ ಗಚ್ಚಿ ಸನಿ ಪಸನಿ ಪನಿ ಸನಿ ಸಗ ತಕ್ಕ ಧಿಮ್ಮಿ ತಕ್ಕ ಜಂ ಜೋಣು ಧಿಮ್ಮಿ ತಕ್ಕ ಜಂ ಧಿಮ್ಮಿ ಕಿಟ್ಟ ತಕ್ಕ ಜಂ ತಾ ಧಿ ಗಿ ನ ತುಂ ತ ಧಿ ಗಿ ನ ತುಂ ತ ಧಿ ಗಿ ನ ತ ಧಿ ಗಿ ನ ತ ಧಿ ಗಿ ನ ತ ಧಿ ಗಿ ನ ತ ಸಾ ತಾ ತ ಧಿ ಗಿ ನ ತ ಸಾ ಧಿ ಗಿ ನ ತ ಧಿ ಗಿ ನ ತ ತಾ ತಾ ತ ತುಂ ತ ಧಿ ಗಿ ನ ತುಂ ತ ತುಂ ತ ಧಿ ಗಿ ನ ತುಂ ತ ತುಂ ತ ಧಿ ಗಿ ನ ತುಂ ನಮಃ ಶಿವಾಯೈ ಚ ನಮಃ ಶಿವಾಯ ನಮಃ AVG English Medium School located in Alapuda, Krishnanagara, Bannuru, Putturu. Admission open for 2023-24. AVG English Medium School, an unit of AVG Educational and Charitable Trust, Alapuda, Krishnanagara, Bannuru, Putturu. Contact 7338085983 94484 ಪುತ್ತೂರಿನ ಪ್ರಪ್ರಥಮ ಸರ್ವಸುಸಜ್ಜಿತ ಶಾಪಿಂಗ್ ಮಾಲ್ GL1 ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೆಟ್ಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. ನೈಲ್ ಪಾಲಿಶ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ. ಆದ್ರೆ ಮಾಡೋದು
ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸಾ ಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸಾ ಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ. AVG English Medium School located in Alappuzha, Krishnanagara, Bannuru, Putturu. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 94484 ಪುತ್ತೂರಿನ ಪ್ರಪ್ರಥಮ ಸರ್ವಸುಸಜ್ಜಿತ ಶಾಪಿಂಗ್ ಮಾಲ್ GL1. ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೆಟ್ಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು. ನೈಲ್ ಪಾಲಿಶ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ, ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು, ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸಾ ಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸಾ ಲುಕಾಸ್, ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ.
AVG English Medium School, located in Alapuda, Krishnanagara, Bannuru, Putturu. Admission open for 2023-24. AVG English Medium School, an unit of AVG Educational and Charitable Trust, Alapuda, Krishnanagara, Bannuru, Putturu. Contact 7338085983, 9448485983. ಪುತ್ತೂರಿನ ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1. ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೆಟ್ಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು.
ನೈಲ್ ಪಾಲಿಷ್ನ ಕಲರ್ಗೆ ಕೂಡ ಅವಳು ನನ್ನ ಹತ್ರನೇ ಒಪಿನಿಯನ್ ಕೇಳ್ತಾಳೆ. ಆದ್ರೆ ಮಾಡೋದು ನೇರ ಆಪೋಸಿಟ್. ನನಗೆ ವೈಟ್ ಫ್ಲಾಸ್ ಇಷ್ಟ ಅಂತ ಅಣ್ಣನಿಗೂ ಗೊತ್ತು. ಆದ್ರೆ ನಾವು ಅಣ್ಣ ತಂಗಿ ಮಧ್ಯೆ 2 ವಿಷಯದಲ್ಲಿ ಮಾತ್ರ ಹೊಂದಾಣಿಕೆ ಇದೆ. ಅರುಣ್, ಅವನ ವಿಷಯದಲ್ಲಿ ನನಗೆ ಧೈರ್ಯ ಕೊಟ್ಟಿದ್ದು ನಮ್ಮ ಅಣ್ಣನೇ. ನಿನ್ಗೆ ಧೈರ್ಯದಿಂದ ಕೊಡೋದಕ್ಕೆ ಜೋಸ್ ಆಲುಕಾಸ್ ಬಂಗಾರವೇ ಇರೋದು ಅಂದಾಗ ಅವಳಂದ್ಲು, ಪರ್ಫೆಕ್ಟ್. ನೀನ್ ಹೋಗು, ನಂಗೆ ಯಾವ ಬೇಜಾರಿಲ್ಲ ಅಂತಂದೆ ವ್ಯಕ್ತಿ. ಜೋಸ್ ಆಲುಕಾಸ್ ಕೆಲವು ಸಂಬಂಧಗಳು ಧೈರ್ಯ ನೀಡುತ್ತವೆ. AVG English. Medium School located in Alapuda, Krishnanagara, Bannuru, Putturu. Admission open for 2023-24. AVG English Medium School and unit of AVG Educational and Charitable Trust, Alapuda, Krishnanagara, Bannuru, Putturu. Contact 7338085983 94484 ಪುತ್ತೂರಿನ ಪ್ರಪ್ರಥಮ ಸರ್ವ ಸುಸಜ್ಜಿತ ಶಾಪಿಂಗ್ ಮಾಲ್ GL1. ಆರಾಮದಾಯಕ ಶಾಪಿಂಗ್, ಹಲವು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು, ವೆರೈಟಿ ರಿಟೇಲ್ ಸ್ಟೋರ್ಗಳು, ಲಕ್ಸುರಿ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳು, ಗೇಮಿಂಗ್ ಝೋನ್, ವಿವಿಧ ವೆಜ್ ಮತ್ತು ನಾನ್ ವೆಜ್ ಖಾದ್ಯಗಳು, ವಿಶಾಲ ಫುಡ್ ಕೋರ್ಟ್, 100ಕ್ಕೂ ಅಧಿಕ ಸೆಟ್ಟಿಂಗ್, ಸುಸಜ್ಜಿತ ಪಾರ್ಕಿಂಗ್, ತಂಪಾದ ಆಹ್ಲಾದಕರ ವಾತಾವರಣ. ಇಂದೇ ಭೇಟಿ ನೀಡಿ. ಪುತ್ತೂರಿನ ಪ್ರಪ್ರಥಮ ಮಾಲ್ GL1 ಮಾಲ್ ಮಲ್ಟಿಪ್ಲೆಕ್ಸ್ ಆಂಡ್ ಮೋರ್, ಮೇನ್ ರೋಡ್, ಪುತ್ತೂರು.